ಹರೇಕಳ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮಿಂದ ಅಗಲಿದಂಥ ನಮ್ಮ ಯುವ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಅಶ್ರಫ್ ಹರೇಕಳ ಅವರ ಸ್ಮರಣಾರ್ಥ ಇವತ್ತು ಈ ದಿನ ನಾವು ಕಣಚೂರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾವು ನಮ್ಮ ಸಕ್ರಿಯ ಕಾರ್ಯಕರ್ತರಾದಂತಹ ಅಶ್ರಫ್ ಹರೇಕಳ ನಮ್ಮನ್ನಗಲಿ 2 ತಿಂಗಳು ಆಗ್ತಾ ಬಂತು. ನಮ್ಮೊಬ್ಬ ಸಕ್ರಿಯ ಕಾರ್ಯಕರ್ತಂತೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಹರೇಕಳ ಗ್ರಾಮದ ಸಾಮಾಜಿಕ ಇತರ ಯಾವುದೇ ಕಾರ್ಯಕ್ರಮವಿರಲಿ ಅದರಲ್ಲಿ ತನ್ನನ್ನು ತಾನು ಮುಂಚೂಣಿಯಲ್ಲಿ ತೊಡಗಿಸಿಕೊಂಡು ನಾವು ಹರೇಕಳ ಗ್ರಾಮದಲ್ಲಿ ನಿರ್ಮಾಣ ಮಾಡಿದಂಥ ಬಸ್ಸು ತಂಗುದಾಣ ಇರಲಿ, ರಿಕ್ಷಾ ಸ್ಟ್ಯಾಂಡ್ ನ್ಯೂ ಪಡಪಲ್ಲಿ ನಿರ್ಮಾಣಗೊಂಡಂಥ ರಿಕ್ಷಾ ಸ್ಟ್ಯಾಂಡ್, ಅದೇ ರೀತಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ನಾವು ಕಳೆದ ಸಾಲಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರವು ಮಾಡಿದ್ದೀವಿ. ಅದರಲ್ಲಿ ಕೂಡ ಮುತುವರ್ಜಿಯಿಂದ ಕೆಲಸ ಮಾಡಿದಂಥ ನಮ್ಮೊಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು. ಅವನ ಅಗಲಿಕೆ ನಮಗೆ ತುಂಬ ನೋವನ್ನು ತಂದಿದೆ. ಅದರೊಟ್ಟಿಗೆ ನಮ್ಮ ಯುವ ಕಾಂಗ್ರೆಸ್ಸಿಗೆ ನಮ್ಮ ಒಂದು ಬೆನ್ನೆಲುಬೆ ಹೋದಂತಾಗಿದೆ ಅಂತ ಹೇಳ್ಬೋದು. ಹರೇಕಳ ಗ್ರಾಮದ 6ನೇ ವಾರ್ಡಿನಲ್ಲಿ ಮತದಾರರಾಗಿರುವಂಥ ನಮ್ಮ ಅಶ್ರಫ್ರವರು ಆ ಒಂದು ಪ್ರದೇಶದ ರಸ್ತೆ ನಿರ್ಮಾಣವಾಗಿರಲಿ, ಅದೇ ರೀತಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಶಾಸಕರು ಮಂತ್ರಿಗಳಾದಂಥ UT ಖಾದರ್ ಸಾಹೇಬರ ಮುಖಾಂತರ ನಿರಂತರ ಒತ್ತಡ ಹಾಕಿಕೊಂಡು ಆ ಒಂದು ಫರೀದ್ ನಗರ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಲಿಕ್ಕೆ ನಿರಂತರವಾಗಿ ಒತ್ತಡ ಹಾಕಿದ ಪರಿಣಾಮವಾಗಿ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಕೂಡ ಆಗಿದೆ. ಅದಲ್ಲದೆ ಅವನದ್ದು ಹಲವಾರು ಬೇಡಿಕೆಗಳಿತ್ತು. ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಬೇಕು, ನಾವು ಏನಾದರೂ ಇಲ್ಲಿಯ ಜನರಿಗೆ ನಮ್ಮಿಂದಾದಂಥ ಒಂದು ಉಪಕಾರವನ್ನು ಮಾಡಬೇಕು ಅಂತ ತುಂಬ ಹಂಬಲಿಸಿರುವಂಥ ಒಂದು ವ್ಯಕ್ತಿಯಾಗಿದ್ದಾರೆ. ಅವರ ಒಂದು ಈ ಕಳೆದ ಸಾಲಿನಲ್ಲಿ ನಾವು ಈ ಕಣಚೂರು ಆಸ್ಪತ್ರೆಗೆ ಸ್ವಾತಂತ್ರ್ಯ ದಿನ ನಾವು ಇದೇ ರೀತಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಡುವಂಥ ಸಂದರ್ಭದಲ್ಲಿ ಮುಂಚೂಣಿಯಾಗಿ ನಿಂತುಕೊಂಡು ಇಲ್ಲಿ ಕೆಲಸ ನಿರ್ವಹಿಸಿದಂಥ ಅಶ್ರಫ್ರವರು ಇವತ್ತು ಇಲ್ಲ. ಅವರ ಒಂದು ಸ್ಮರಣಾರ್ಥವಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಳ್ಳಾಲ ಬ್ಲಾಕ್ ಇದರ ಕಾರ್ಯಾಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಗಲಿರುಳು ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥ ಮುಸ್ತಫಾ ಹರೇಕಳರು ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಂತ ಹೇಳ್ಬೋದು. ಹರೇಕಳ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದಂಥ ನಮ್ಮ ಮಿತ್ರರಾದಂಥ ಮುನೀರ್ ಆಲಡ್ಕರ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದಂಥ ಅಬೂಬಕರ್ ಸಿದ್ದಿಕರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹರೇಕಳ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿ ಇದೆಲ್ಲ ಯಾವುದೇ ಕಾರ್ಯಕ್ರಮ ಇರಲಿ, ಹರೇಕಳದಲ್ಲಿ ನಡೆಯುವಂಥ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇರಲಿ, ಅದನ್ನು ಮುಂಚೂಣಿಯಾಗಿ ನಿಂತುಕೊಂಡು ಕೆಲಸವನ್ನು ನಿರ್ವಹಿಸಿದಂಥ ಹಸೇನಾರ್ ಡೆಬ್ಬೇಲಿಯವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹರೇಕಳ ಇದರ 5ನೇ ವಾರ್ಡ್ನ ಅಧ್ಯಕ್ಷರಾದಂಥ ಅನ್ವರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದಂಥ ಇಸ್ಮಾಯಿಲ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಲಾರ್ನ ಅನ್ವರ್ ಅವರಿದ್ದಾರೆ, ಸಮಾಜ ಸೇವಕರು. ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂಥ ಒಬ್ಬ ಸಮಾಜಮುಖಿ ನಾಯಕರಾದಂಥ ಅನ್ವರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹರೇಕಳ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯವರಾದಂಥ ನಮ್ಮ ಶಾಕಿರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅಶ್ರಫ್ರವರ ಭಾವ ಆದಂಥ ಲತೀಫ್ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇಲ್ಲಿ ನೆರೆದಿರುವಂಥ ಎಲ್ಲ ಯುವ ಕಾಂಗ್ರೆಸ್ನ
ಕಾರ್ಯಕರ್ತರನ್ನು ಮತ್ತು ಮತ್ತೊಮ್ಮೆ ಎಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಾದಂಥ ಆಸಿಫ್ರವರು ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಲ್ಲಿ ನಮಗೆ ಕಣಚೂರು ಆಸ್ಪತ್ರೆಗೆ ಈ ಒಂದು ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಕಣಚೂರು ಈ ವಿದ್ಯಾಸಂಸ್ಥೆಯ ಮಾಲಕರಾದಂಥ ಕಣಚೂರು ಮೋನು ಹಾಜಿಯವರಿಗೂ ಕೂಡ, ಅದೇ ರೀತಿ ರಹಮಾನ್ ಕಣಚೂರು ಅವರಿಗೂ ಕೂಡ ನಮ್ಮ ಯುವ ಕಾಂಗ್ರೆಸ್ ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ ವತಿಯಿಂದ ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕಳೆದ 2 ತಿಂಗಳ ಹಿಂದೆ ಅಕಾಲಿಕವಾಗಿ ಮರಣ ಹೊಂದಿದ್ದಂಥ ಅಶ್ರಫ್ ಫರೀದ್ ನಗರ ಇವರ ಸ್ಮರಣಾರ್ಥ ಕಣಚೂರ್ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹಣ್ಣು ಹಂಪಲನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದೆ ಅಂತ ಹೇಳಿದರೆ, ಕಳೆದ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೂಡ ಇಲ್ಲಿ ಕಣಚೂರ್ ಆಸ್ಪತ್ರೆಯಲ್ಲಿರುವಂಥ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಸಂದರ್ಭದಲ್ಲಿ ಇದೇ ಅಶ್ರಫ್ರವರು ಕಾರ್ಯದರ್ಶಿಯಾಗಿದ್ದರು. ಅವರು ಈ ಹಣ್ಣು ಹಂಪಲನ್ನು ವಿತರಿಸುವಲ್ಲಿ ಕೂಡ ಆ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಜೊತೆ ಮುಂಚೂಣಿಯಲ್ಲಿ ನಿಂತು ಅದಕ್ಕೆ ಬೇಕಾಗಿ ಸಹಕಾರವನ್ನು ನೀಡಿ ವಿತರಿಸುವಂಥ ಸಂದರ್ಭದಲ್ಲೂ ಕೂಡ ಉಪಸ್ಥಿತರಿದ್ದರು. ಆ ಒಂದು ಕಾರಣದಿಂದ ಈ 80ನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಅವರ ಸವಿ ನೆನಪಿಗಾಗಿ ಈ ಒಂದು ಹಣ್ಣು ಹಂಪಲನ್ನು ವಿತರಿಸಬೇಕು ಎಂಬಂಥ ನಿಟ್ಟಿನಲ್ಲಿ ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮುನೀರ್ರವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಹಸೀನಾರ್ ಡಬ್ಬೇಲಿ ಅವರು, ಅದೇ ರೀತಿ ನಜೀರ್ರವರು, ಇಸ್ಮಾಯಿಲ್ರವರು ಮತ್ತೆಲ್ಲ ಯುವ ಕಾಂಗ್ರೆಸ್ನ ಸದಸ್ಯರು ಸೇರಿಕೊಂಡು ಹಿರಿಯರ ಜೊತೆ ಸಮಾಲೋಚಿಸಿಕೊಂಡು ಈ ಒಂದು ಹಣ್ಣು ಹಂಪಲನ್ನು ವಿತರಿಸುವಲ್ಲಿ ಒಂದು ಮುಂಚೂಣಿಯಲ್ಲಿ ನಿಂತಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ ಕೇವಲ ಹಣ್ಣು ಹಂಪಲುಗಳನ್ನು ವಿತರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಹರೇಕಳ ಗ್ರಾಮದ 6 ವಾರ್ಡ್ಗಳಲ್ಲೂ ಕೂಡ ತಮ್ಮ ಯುವ ಕಾಂಗ್ರೆಸ್ನ ಯುವ ತಂಡಗಳನ್ನು ಸೇರಿಸಿಕೊಂಡು ಪಕ್ಷದ ಕೆಲಸಗಳ ಜೊತೆ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ತಾ ಬರ್ತಾ ಇದೆ. ಉದಾಹರಣೆಗೆ ಹೇಳಬೇಕಾದ್ರೆ, ಹರೇಕಳದಲ್ಲಿ ರಾಜೀವ್ ಗಾಂಧಿ ನಗರ ಎಂಬ ನಗರದಲ್ಲಿ ರಾಜೀವ್ ಗಾಂಧಿಯವರಂಥ ದಿವಂಗತ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರ ಹೆಸರಿನಲ್ಲಿ ಒಂದು ಉತ್ತಮವಾದಂಥ ಒಂದು ಬಸ್ಸು ತಂಗುದಾಣವನ್ನು ಕೂಡ ಅವರದೇ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಂಡಂಥ ಇತಿಹಾಸ ಇದೆ. ಅದೇ ರೀತಿ ಬೇರೆ ಬೇರೆ ರಿಕ್ಷಾ ಪಾರ್ಕ್ಗಳಿಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಸುಸಜ್ಜಿತವಾದಂಥ ರಿಕ್ಷಾ ಪಾರ್ಕನ್ನು ನ್ಯೂ ಪಡ್ಪಲ್ಲಿ ನಿರ್ಮಿಸುವಲ್ಲೂ ಕೂಡ ಅವರ ಒಂದು ಸಹಕಾರ ಬಹಳವಾಗಿದೆ. ಅದಲ್ಲದೆ ಬೇರೆ ಬೇರೆ ರಸ್ತೆ ರಿಪೇರಿ, ಬೇರೆ ಬೇರೆ ಮನೆಗಳಿಗೆ ಆರ್ಥಿಕ ಸಹಾಯ, ಇತರ ದಾನಿಗಳಿಂದ ಸಹಾಯವನ್ನು ಪಡೆದುಕೊಂಡು ಎಲ್ಲರಿಗೂ ಕೂಡ ಒಂದು ಸಹಾಯ ಮಾಡುವಂಥ ಒಂದು ಮನೋಭಾವವನ್ನು ಅಲ್ಲಿನ ಯುವ ಕಾಂಗ್ರೆಸ್ನ ತಂಡ ಮುನೀರ್ ಅಧ್ಯಕ್ಷರಾದ ನಂತರ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಗ್ರಾಮದಲ್ಲಿ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಪ್ರಸ್ತುತ ಕರ್ನಾಟಕ ಘನ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ UT ಖಾದರ್ರವರ ಮಾರ್ಗದರ್ಶನದಲ್ಲಿ ಅವರ ಸಹಕಾರವನ್ನು ಪಡೆದುಕೊಂಡು ಹರೇಕಳ ಗ್ರಾಮದಲ್ಲಿ ಒಂದು ಬಡ ಒಬ್ಬ ಕುಟುಂಬಕ್ಕೆ ಕೂಡ ಒಂದು ಮನೆಯನ್ನು ನಿರ್ಮಿಸುವಲ್ಲೂ ಕೂಡ ಈ ಯುವ ಕಾಂಗ್ರೆಸ್ ತಂಡ ಮುತುವರ್ಜಿಯನ್ನು ವಹಿಸಿಕೊಂಡಿದೆ. ಅದಲ್ಲದೆ ಶಾಸಕರ ಸಹಕಾರದಿಂದ ಹಿರಿಯ ಕಾಂಗ್ರೆಸ್ಸಿಗರ ಮತ್ತು ಪಂಚಾಯತ್ನ ಸಹಯೋಗದಲ್ಲಿ ಹಲವಾರು ರಸ್ತೆ ಕಾಮಗಾರಿ ಇರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಬರುತ್ತಿರುವುದು ಶ್ಲಾಘನೀಯ ಮಾತ್ರವಲ್ಲ, ಇದು ಇತರರಿಗೆ ಕೂಡ ಒಂದು ಮಾದರಿಯಾದಂಥ ಒಂದು ಕೆಲಸವನ್ನು ಅಲ್ಲಿನ ಯುವ ಕಾಂಗ್ರೆಸ್ ತಂಡ ಮಾಡ್ತಾ ಬರ್ತಿದೆ. ಇವತ್ತು ನಮ್ಮ ಕಣಚೂರು ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಒಳರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು
ಕೊಡುವಂಥ ಒಂದು ಸಂದರ್ಭದಲ್ಲಿ ಒಂದು ರೋಗಿಗಳು ಆರ್ಥಿಕವಾಗಿ ಸದೃಢವಾಗಿರ್ಬೋದು, ಕೆಲವರು ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿ ಇರ್ಬೋದು. ಆದರೆ ಒಂದು ಹಣ್ಣು ಹಂಪಲನ್ನ ಒಂದು ವಿತರಿಸುವಂಥ ಒಂದು ಸಂದರ್ಭದಲ್ಲಿ ಒಂದು ಕಿಟ್ಟಿಗೆ 150, 200 ಅಥವಾ 250 ರೂಪಾಯಿ ಆಗ್ಬೋದು. ಆದರೆ ಅದು ದೊಡ್ಡ ಸಂಗತಿಯಲ್ಲ. ಆದರೂ ಕೂಡ ಒಂದು ಅಂಥ ಒಂದು ಮನೋಭಾವ ಇರುವುದು ಅದು ಇತರರಿಗೆ ಮಾದರಿ. ಅಂಥ ಒಂದು ಮನೋಭಾವವನ್ನು ನಾವು ಹೇಳುವುದು ಯುವಕರು ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾಡ್ತಾ ಬರಬೇಕು. ಅದೇ ರೀತಿ ಎಲ್ಲ ಸಂಘಟನೆಗಳು ಕೂಡ ಇಂಥ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಮುತುವರ್ಜಿಯನ್ನು ವಹಿಸಬೇಕು. ಅದೇ ರೀತಿ ಈ ಕಣಚೂರು ಆಸ್ಪತ್ರೆಯಲ್ಲಿ ಯಾರಾದರೂ ದಾಖಲಾದಂಥ ಸಂದರ್ಭದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿರುವಂಥ ಸಂದರ್ಭದಲ್ಲಿ ಇಲ್ಲಿಯ ಬಿಲ್ಲಿನ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಹಣದ ಹೆಚ್ಚು ಕಡಿಮೆ ಆದರೂ ಕೂಡ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ನಮ್ಮ ಹಿರಿಯರ ಜೊತೆ ಸಮಾಲೋಚಿಸಿಕೊಂಡು ಅರೇಕಳ ಗ್ರಾಮದ ಬಹಳಷ್ಟು ಕುಟುಂಬಗಳಿಗೆ ಸಹಾಯ ಮಾಡಿದಂಥ ಒಂದು ಇತಿಹಾಸ ಕೂಡ ಈ ಯುವ ಕಾಂಗ್ರೆಸ್ಗಿದೆ. ಇದನ್ನು ಈ ಯುವ ಕಾಂಗ್ರೆಸ್ನ ತಂಡ, ಅರೇಕಳದ ಯುವ ಕಾಂಗ್ರೆಸ್ನ ತಂಡ ಇನ್ನೂ ಕೂಡ ಪ್ರತಿ ವರ್ಷ ಕೂಡ ಮುಂದುವರಿಸಿಕೊಂಡು ಹೋಗಬೇಕು. ಇದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವಕರಿಗೆ ಮತ್ತು ಪಕ್ಷಕ್ಕೆ ಕೂಡ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.